ಒಂದಕ್ಕೆ ಪೊಳಲಿ ಯಕ್ಷೋತ್ಸವ ಪ್ರಶಸ್ತಿ ಪ್ರದಾನ. ಇಂದು ಆ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕಿರುವವರು ಗೌರವಾನ್ವಿತ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರು. ಅವರೊಂದಿಗೆ ಅವರ ಶ್ರೀಮತಿ ಸುಚೇತಾ ಜೋಶಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. 2 ಸನ್ಮಾನ ಪೀಠವನ್ನು ವೇದಿಕೆ ಎದುರಿಟ್ಟು ಸನ್ಮಾನ್ಯ ವೆಂಕಟೇಶ್ ನಾವಡ್ರವರು ಪ್ರಭಾಕರ್ ಜೋಶಿ ಅವರನ್ನು ಹಾಗೂ ಅವರ ಶ್ರೀಮತಿ ಸುಚೇತಾ ಜೋಶಿ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ಭಿನ್ನವಿಸಿಕೊಳ್ತಾ ಇದ್ದೇನೆ. ಪೊಳಲಿ ಯಕ್ಷೋತ್ಸವದ ವೇದಿಕೆಡೆ ನಡಪುನ ಪೊಳಲಿ ಯಕ್ಷೋತ್ಸವ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಡ್ ಆ ಗೌರವನ ಸ್ವೀಕಾರ ಮಲ್ಪರ ಕುಲ್ದಿನ ಗುರುಕುಲು ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಅರ್ನ ದತ್ತ ಮರ್ಗಿಲ್ಡ್ ಕುಲ್ದಿನ ಸುಚೇತಾ ಜೋಶಿ ಆರ್ಯನ್ನ ಬೊಡೆದಿನ ಟೀಚರ್ ಪ್ರಭಾಕರ್ ಜೋಶಿ ಎನ್ನ ಪಲಿನ ಟೀಚರ್ ಆರ್ ಯಾನ ಡಿಗ್ರಿ ಡುಪ್ಪುನಾಗ ಅರ್ನ ಇಲ್ಲಡೆ ಪೋದು ಕಾಮರ್ಸ್ದ ಮನೆ ಪಾಠ ಇಲ್ಲದ ಪಾಠನ ಅರಡ ಪಡೆತಿನ ಶಿಷ್ಯನ ಜೋಶಿದಾರ್ ಮಾಳದಾರ ಅಂಡಲ ಬೆಸೆಂಟ್ ಕಾಲೇಜಿದ ಜೂನಿಯರ್ ಕಾಲೇಜಿಡ್ ಅರ್ನ ವೃತ್ತಿ ಜೀವನನಾರು ದುಂಬುಕೊನೊಂದಿತ್ತಿನ ಆ ಸಂದರ್ಭಡ್ ಆರು ಸುರುಟು ಕೊಡಿಯಾಲ್ ಬೈಲ್ ಪರಿಸರ ಇತ್ತೇರು ಐದು ಪಕ್ಕ ಹಿಂಗೆಲ್ಲ ಕದ್ರಿ ಕಂಬಳದ ಮೇಕೆ ಬೈದೇರು ಅಂಚಾದ ಜೋಶಿ ಸರ್ ಅರೇನು ಎಲ್ಲೆರ್ದೇ ತೂದು ಎಡ್ಡೆ ಪೊಲ ಬಿತ್ತಿನೆಡ್ದಾತ್ರ ಅರ್ನ ಅಭಿನಂದನೆದ ಆ ನುಡಿ ಪನಿಯರೆ ಇಂಕ ಉಮೇದ್ ಉಲ್ಲೇಸ ಉರ್ಕರ್ದು ಬರ್ಪಿನ ಸಹಜ. ಆಮೇಲೆ ಪ್ರದೀಪ್ ಕುಮಾರ್ ಕಲ್ಕೂರ್ರು ಉಲ್ಲೇರು ಜೋಶಿದರಿನ ಎಂಕುಲು ನಿಚ್ಚಲ ತೂಪಿನ ಜಾಗೆ ಒಲ್ಲೊಂದು ಕೇಂಟ ಕಲ್ಕೂರ್ದಾರ್ನ ಇಲ್ಲಡೆ ಆರು ಕಾಂಡೆ ಬರ್ಪಿನಿ ಓವಾಂಡ ಒಂಜಿ ವಿಷಯ ಪಾತೆರ್ನಾಗ ನಡುಟು ಒಂಜಿ ಬೊಡೆದಿನ ವಿಷಯ ಬರ್ರೆ ಉಂಟು. ಪ್ರಭಾಕರ್ ಜೋಶಿ ಆರು ಯಕ್ಷಗಾನದಾರಂದು ನಂಗೆ ಮಾತಿರೆಗ್ಲ ಗೊತ್ತುಂಟು. ಪ್ರಭಾಕರ್ ಜೋಶಿ ಇಜ್ಜಂದಿನ ಒಂಜಿ ಯಕ್ಷಗಾನದ ಕಾರ್ಯಕ್ರಮನ ನಂಗೆ ಕಲ್ಪನೆ ಮನ್ಪರೆ ಸಾಧ್ಯ ಇಜ್ಜಿ. ಜೋಶಿದಾರ್ ಕೇವಲ ಯಕ್ಷಗಾನದ ವಿಚಾರ ಮಾತ್ರ ತೆರಿದಿನಾರತ್ ಕಲ್ಕೂರೇರ್ನ ಇಲ್ಲಡ ಆರು ಪಾತೆರ್ನಾಗ ಕಲ್ಕೂರೇರ ಇಲ್ಲಡ ಓವಣ ಒಂಜಿ ಕಾರ್ಯಕ್ರಮ ಇತ್ತು ನಾನಿದ ಅಟಿಲಿದ ಪ್ರತಿ ಒಂಜಿ ಐಟಮದ ಬಗ್ಗೆ ಆರು ವಿಮರ್ಶೆ ಮಲ್ಪುನಾತ್ ಒಂಜಿ ಅದ್ಭುತವಾಯಿನ ಜ್ಞಾನ ಭಂಡಾರರಡ ಉಂಟು. ಅರೆಗೆ ಪಾತೆರಿಯರೆ ವಾ ವಿಷಯಲ ಆಪುಂಡು ವಾ ವಿಷಯದ ಬಗ್ಗೆಲ ಅವು ರಾಜಕೀಯ ಉಪ್ಪು ಅವು ಪ್ರಾದೇಶಿಕವಾಯಿನ ರಾಜಕೀಯ ವಿಷಯ ಉಪ್ಪು ಅಂತಾರಾಷ್ಟ್ರೀಯ ಮಟ್ಟದ ವಿಷಯ ಉಪ್ಪು ಆ ಚರ್ಚೆಗೆ ಜತ್ತೆರಡ ಐಟಿ ಆರು ಕೊರ್ಪಿನಂಚಿನ ಮಾಹಿತಿ ಅವು ಅದ್ಭುತ. ಸಾಮಾನ್ಯವಾದ ಈ ವಿದ್ವಾಂಸರಿಂದ ನಮ್ಮ ಏರಿನ ಗೌರವ ಕೊರ್ಪನ ಅಂಚಿನ ಆ ವ್ಯಕ್ತಿಲು ವೇದಿಕೆಡ್ ಅಖಿಲೆಗೆ ಭಾಷಣ ಇತ್ತಂಡ ಅತ್ತಿನ ಸನ್ಮಾನ ಇತ್ತಂಡ ಆಮಂತ್ರಣ ಪತ್ರಿಕೆಡ್ ಪುದರ್ ಇತ್ತಿನ ಮಾತ್ರ ನಮ ತೂಪ ಆಂಡ ಜೋಶಿ ಸರ್ ಅಂಚತ್ ಆರು ಅರ್ನ ಆಮಂತ್ರಣ ಪತ್ರಿಕೆಡ್ ಪುದರ್ ಇಜ್ಜಂದಿನ ಕಾರ್ಯಕ್ರಮಗಡೆ ಪೋದಿತ್ತಂಡ ಸಭೆಟ್ ಕುಳ್ಳುದಿತ್ತಿನ ಲೆತ್ತನಲ ವೇದಿಕೆ ಬರ್ ಪುಜೇರಾರ್ ನಾನು ಕಾರ್ಯಕ್ರಮ ನೋಡಲಿಕ್ಕೆ ಬಂದದ್ದು ಕೇಳಲಿಕ್ಕೆ ಬಂದದ್ದು ಅಂಚ ಕಾರ್ಯಕ್ರಮ ತೂಪಿನ ಕೇನು ನಂಚಿನ ಒಂದು ಎಡ್ಡೆ ಪ್ರೇಕ್ಷಕೆ ಜೋಶಿ ಎಂ ಪ್ರಭಾಕರ್ ಜೋಶಿ ಇಂದ ಪಂಡ ಮಾಳ ಪ್ರಭಾಕರ್ ಜೋಶಿ ನೆಟ್ಟು ಸನ್ಮಾನ ಪತ್ರ ಮಲ್ಪುನಾಗ 4 ಸಾಲಿಡ್ ಬಾರಿ ಪೊರ್ಲುಡು ಅಮ್ಮುಂಜೆದಾರು ಅರ್ನ ಬಗ್ಗೆ ಇಚ್ಛೆ ಬರೆಯುತ್ತೇರು. ಕಮರದ ಕಾಂತಿಯ ಕಲಾ ಚತುರಾನನ ಕಲಾ ಕಾಂಚನ ಕಲಾ ವೇದದ ಬಾದರಾಯಣ ಕಲಾ ಕೌಶಲಗಳ ನಾಕ ವೃಂದಾವನ ಕಲುಷವಿಲ್ಲದ ಸಾಹಿತ್ಯಗಳ ಗಂಗಾವತರಣ ಕಲಾದೇವಿಯ ಸಮ್ಮೋಹನ ಅಕೇರಿದಲ ಇಂಡು ಕಾರ್ಕಳ ಮಾಲದ ಪ್ರಭಾಕರಣ್ಣ ನಿಮಗಿದೋ ನಮನ ಅವು ಮಾಳಾತ್ ಮಾಲದ ಅವು ಪ್ರಿಂಟ್ ಮಿಸ್ಟೇಕ್ ಆತಿನತ್ತು ಉದ್ದೇಶಪೂರ್ವಕವಾದೇ ಆರು ಮಾಲಂದಿನಾರು ಪಂಡ ಆರು ಸರ್ತ ಕೆಸರದ ಕಂಬತ್ತಾರು ಗಟ್ಟಿ ಉಂತುದು ಅರ್ನ ಒಂಜಿ ನಿಲುವನು ತೋಜಾದು ಕೊರ್ಪಿನಂಚಿನ ಮಾಲದ ಪ್ರಭಾಕರ ಜೋಶಿ ಪಟ್ಲ ಸಂಭ್ರಮಡ್ ಪ್ರಭಾಕರ್ ಜೋಶಿಯರಿಗೆ ಪಟ್ಲ ಗೌರವನು ಕೊರ್ಪಿನಂಚಿನ ಪುರ್ತು ಅರ್ನ ಬಗ್ಗೆನೇ ಒಂಜಿ ಯಕ್ಷ ಪ್ರಭಾಕರ ಪನ್ಪಿನಂಚಿನ ಒಂಜಿ ಪುಸ್ತಕದ ಸಂಪಾದನೆ ಮಲ್ಪುನಂಚಿನ ಒಂಜಿ ಭಾಗ್ಯ ಇಂಕ ಒದಗಿದು ಬತ್ತಂಡು. ಅರ್ನ ಬಗ್ಗೆನೇ ಇಟ್ಟು ಕಿರು ಪರಿಚಯ ಸಾಧಾರಣವಾದ ಒಂಜಿ ಅಭಿನಂದನಾ ಭಾಷಣದ ಕೆಲೆಗೆ ಅರ್ನ ಬಗ್ಗೆ ಒಂಜಿ ಬಯೋಡೇಟಾ ಕೊರ್ಡ ಎಂಚ ಅಂದ್ ಅರ್ನ ಬಯೋಡೇಟಾನೇ ಒಂಜಿ ಪುಸ್ತಕ ಅವು ಯಕ್ಷ ಪ್ರಭಾಕರ ಪಟ್ಟಿ ಮಲ್ಪುನೊಂದಾಂಡ 6 ಏತ್ ಕತಿಲೇನ್ ರಚನೆ ಮಲ್ದೇರು
ವಾವಾ ವಿಷೇಡ್ ಭಾಷಣ ಮಲ್ದೇರು ಯಕ್ಷಗಾನ ರಂಗದ ಬೇತೆ ಬೇತೆ ಮರ್ಗಿಲಿಡರ್ನ ಸೇವೆ ಎಂಚಿನ ಏತ್ ಕಮ್ಮಟಲಿಡ 6 ಸಂಪನ್ಮೂಲ ವ್ಯಕ್ತಿಲಾದಿತ್ತೇರು 6 ಯಕ್ಷಗಾನಗೆ ಕೊರ್ನಂಚಿನ ಕೊಡುಗೆ ಎಂಚಿನ ವಿಶೇಷವಾದ ಜಾಗರ ಕೇದಗೆ ಮಾರುಮಾಲೆ ವಾಗಾರ್ಥ ಪದಕೋಶ ಮುಡಿ ಇಂಚಿನ ಕೃತಿಕುಲು 6 PhD ಮಲ್ದಿನಿ ಯಕ್ಷಗಾನಡ್ ಶ್ರೀಕೃಷ್ಣ ಸಂಧಾನ ಪ್ರಸಂಗ ಮತ್ತು ಪ್ರಯೋಗ ಪನ್ಪಿನಂಚಿನ ವಿಷಯಡ್ 6 ಡಾಕ್ಟರೇಟ್ ಪಡೆತಿನಿ ಕೃಷ್ಣ ಸಂಧಾನ. ಈ ಕೃಷ್ಣ ಸಂಧಾನಡ್ 6 ಮಾತ ಅರ್ಥ ಪಂತಿನಾರ್. ಕೃಷ್ಣ ಸಂಧಾನ ಪ್ರಸಂಗನದೆತ್ತುಂಡ ಸುರುರ್ದು ಅಕೇರಿ ಮುಟ್ಟ ಐತ ಪ್ರತಿ ಒಂಜಿ ಪದ್ಯದ ವಿಷಯ ಗೊತ್ತಿತ್ತಿನಾರು. ಕೇವಲ ಆಯ್ದ ಪದ್ಯಗಳು ಮಾತ್ರ ಅತ್ತೆ ದಯಪಂಡ 6 ಯಕ್ಷಗಾನ ಸಂಗಡ್ ತಯಾರಾತಿನಾರು. 6 ಏಪಲ ಪನ್ಯರುಂಡು ಮಲಮಲ್ಲ ಕೂಟಡ್ ಆಯ್ದ ಪದ್ಯಲೇನೆ ಟಿಕ್ ಮಲ್ತದೆ ಅರ್ಥ ಪನ್ಪಿನಂಚಿನ ಕಲಾವಿದರ್ನ ಕ್ಲೂಲ್ಲೇರು ಅಂಡ ಯಾನು ತಯಾರಾತಿನಿ ಯಕ್ಷಗಾನ ಸಂಗಡ್ ಅಂದು ಇತ್ತ ಪೊಳಲಿಡ್ಲ ಸಂಘ ಉಂಡು. ಓಲು ಯಕ್ಷಗಾನ ಸಂಘಲುಂಡ ಆ ಸಂಘದ ಕಲಾವಿದರಿಗೆ ಇತ್ತೆಲ ಗೌರವ ಕೊರ್ಪಿನಂಚಿನ ಆ ಸಂಘಲಿಡ್ ಅರ್ಥ ಪನ್ಪಿನಂಚಿನ ಕಲಾವಿದರಿಗೆ ಇತ್ತಿನಂಚಿನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಬೆರಿಬೊಟ್ಟುದು ಮಾನಾದಿಗೆ ಮಲ್ಪುನಂಚಿನ ವಿಶೇಷ ಗುಣ ಜೋಶಿದರಡುಂಡು. ಎಂಕೆಲ್ಲ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘ ಶತಮಾನೋತ್ಸವನ ಆಚರಿಸುನಂಚಿನ ಪುರ್ತುಡು 6 ಅವಳು ಕೆಲವು ಕಾರ್ಯಕ್ರಮಕ್ಕೆ ಬೈದೇರು ಅಪಗ 6 ಈ ಸಂಘದ ಕಲಾವಿದರ್ನ ಬಗ್ಗೆ 6 ಕೊರೊಂದಿತ್ತಿನಂಚಿನ ಮಾಹಿತಿ ಒಂದು ಅದ್ಭುತ. ಉದಯವಾಣಿಡ್ ಲಲಿತ ರಂಗಡ್ 6 ಕಲಾವಿದರ್ನ ಪರಿಚಯನ ಯಕ್ಷಗಾನ ರಂಗಡ್ ಸುರುತ್ತ ಸಲ ಕೊರ್ತಿನ ಯಾನ ವಿದ್ಯಾರ್ಥಿ ಜೀವನದವಿನ ಕಟ್ಟು ಮಲ್ತದ ಒಂದಿತ್ತೆ ಏತೋ ಕಲಾವಿದರ್ನ ಪೊಲಬುನು ಮಾಧ್ಯಮದ ಮೂಲಕ ಉದಯವಾಣಿ ಪತ್ರಿಕೆದ ಮೂಲಕ ತೆರಿಪಾದಿನಂಚಿನ ಒಂಜಿ ಬರಹಗಾರೆ ಎಡ್ಡೆ ವಿಮರ್ಶಕೆ. ಕರಿನ ವರ್ಷ ಪ್ರಪ್ರಥಮ ಯಕ್ಷಗಾನ ಸಮ್ಮೇಳನ ಉಡುಪಿಡಾಂಡ್. ಆ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸೊಂದಿನಾರು ಎಂ ಪ್ರಭಾಕರ್ ಜೋಶಿ. ಐತ ಗುರ್ಕಾರ ಮೆತ್ತಿಕೊಡೋಣ ನಾವು ಯಕ್ಷಗಾನ ಅಕಾಡೆಮಿದ ನಿರೇಳಿ ನಡೆತಿನಂಚಿನ ಕಾರ್ಯಕ್ರಮ ಯಕ್ಷಗಾನ ಪನ್ಪಿನ ಕೇವಲ ತೆಂಕು ಬಡಗು ತಿಟ್ಟದ ನಮ್ಮ ಪಡುವಲಪಾಯದ ಯಕ್ಷಗಾನ ಮಾತ್ರತ್ತು ಮೂಡಲಪಾಯದ ಯಕ್ಷಗಾನಲ ಸೇರ್ದು ಸಮಗ್ರವಾದ ಯಕ್ಷಗಾನಗೆ ಸಂಬಂಧಪಟ್ಟ ವಿಷಯಡ್ ಇದಮಿತ್ತಂ ಪಂಡದೆ ಪಾತ್ಯರುಣ ತೆರಿಪಾವುನ ಒಂಜಿ ಅದ್ಭುತ ಜ್ಞಾನ ಭಂಡಾರ ಡಾಕ್ಟರ್ ಎಂ ಪ್ರಭಾಕರ ಜೋಶಿ. ಮೂಜಿ ತಲೆಮಾರದ ಕಲಾವಿದರ್ನ ಒಟ್ಟಿಗೆ ಅರ್ಥಧಾರಿಯಾದ 6 ಮೆರೆತಿನವು ಇತಿಹಾಸ ಐತ ಒಟ್ಟಿಗೆ ವೇಷ ಮಲ್ತದರೆಗೆ ಅನುಭವಲ ಉಂಡು. ಮದ್ದಳೆದ ಕರ್ಣ ಎಂಚಪಾಡ್ನೊಂದಲು 6 ಮಾಹಿತಿ ಕೊರ್ಪೇರ್ಬೋಡ್ತಂಡ. ಯಕ್ಷಗಾನದ ವಾ ವಿಚಾರನ ಕೇಂಡಲ ನಿದ್ರೆಡ್ ಲಕ್ಕಾದ ಕೇಂಡಲ ಐತ ವಿಷಯಡ್ ಪಾತ್ಯರ್ನ ಕಲಾವಿದರ್ನ ಬಗ್ಗೆ ವಿಶೇಷವಾಗಿನ ಗೌರವ ಉಪ್ಪುನ ಒಂಜಿ ಅದ್ಭುತವಾಯಿನ ಪ್ರತಿಭೆ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಅರೆಗೆ ಪೊಳಲಿ ಯಕ್ಷೋತ್ಸವ ಪ್ರಶಸ್ತಿ 2024 ಮುಂದೇನೆ ವೇದಮೂರ್ತಿ ಶ್ರೀ ಕೋಡಿಮಜ್ಜಲು ಅನಂತ ಉಪಾಧ್ಯಾಯರು ಅಂಚನೆ ಶ್ರೀ ಮಾಧವ ಭಟ್ ಪೊಳಲಿ ಡಾಕ್ಟರ್ ಎ ಮಂಜಯ್ಯ ಶೆಟ್ಟಿ ಅಮುಂಜೆಗುತ್ತು ಆಡಳಿತ ಮುಕ್ತಿ ಹೆಸರೇರು ಮಕ್ಕಳಿನ ಉಪಸ್ಥಿತಿಟ್ಟು ಇನಿ ಪೊಳಲಿ ಯಕ್ಷೋತ್ಸವ ಪ್ರಶಸ್ತಿನ ಯಕ್ಷಕಲಾ ಪೊಳಲಿದಕುಲು ಕೊರೊಂದುಲ್ಲೇರು. ಯಕ್ಷಕಲಾ ಪೊಳಲಿದಕುಲು ಸಮೃದ್ಧವಾಯಿನವ ಪ್ರೇಕ್ಷಕರನ್ನು ಮಾತ್ರ ಸೃಷ್ಟಿ ಮಲ್ದಿನತ್ತೆ ಯಕ್ಷಕಲಾ ಗೌರವನ ಕೊರ್ನಗ ಐಕ್ಯ ಒಂಜಿ ಎಡ್ಡ ಪ್ರೇಕ್ಷಕರನ್ನು ಸೃಷ್ಟಿ ಮಲ್ದಿನ ಇತಿಹಾಸಲ ಈ ಯಕ್ಷಕಲಾ ಪೊಳಲಿದಕಲೆಗುಂಡು. ಇತ್ತೆ ಮೂಲು ಸೇರಿದಿನ ಕೆಲೆಗೆ ಮಾತ್ರೆಗಳು ಗೊತ್ತುಂಡು. ಈ ಸಭಾ ಕಾರ್ಯಕ್ರಮ ಕಡಿಮೆ ಪಂಡ ಒಂಜರೆ ಗಂಟೆ ಉಂಡು. ಒಂದು ಕಚ್ಚೂರ ಮಾಲ್ದಿ ಆಟ ಆಂಡು ನನೊಂಜಿ ಆಟ ಆಯರೆ ಉಂಡು ನಡುಟು ಒಂಜರೆ ಗಂಟೆದ ಸಭಾ ಕಾರ್ಯಕ್ರಮ ಉಂಡು ಒಂದು ತೆರಿದೆ ಐಟ್ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯರಿಗೆ ಯಕ್ಷೋತ್ಸವ ಪ್ರಶಸ್ತಿ ಉಂಡು. ಅಂಚನೆ 11 ಕಲಾವಿದರಿಗೆ ವಿಶೇಷವಾಯಿನ ತಮ್ಮನ ಬಲ್ಮನ ಈ ವೇದಿಕೆ ನಡಪರೆ ಉಂಡು ಒಂದು ತೆರಿದೇ ಬೈದಿನಂಚಿನ ಈತ್ ಪೊರ್ಲುದ ಸಭೆತ್ತ ನಡುಟ್ಟು ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅರೆಗೆ ಅಭಿನಂದನೆದ ನುಡಿಪುರ್ಪನ ಅರ್ಪಣೆ ಮಲ್ತೊಂದುಲ್ಲೆ ಸೊಲ್ವೆ. ವೇದಿಕೆ ಮೇಲಿರುವ ಎಲ್ಲರೂ ಸನ್ಮಾನಿತರು ಸಂಸ್ಮರಿತರು ಎಲ್ಲರೂ ನನಗೆ ವೈಯಕ್ತಿಕವಾಗಿ ಆತ್ಮೀಯರು. ಅದು ಇವತ್ತಿನ ಸನ್ಮಾನದ ಒಂದು ವಿಶೇಷ. ಪರಿಚಿತರು ಮಾತ್ರ ಎಲ್ಲ ನನಗೆ ಪರ್ಸನಲಿ ಗೊತ್ತಿದ್ದವರು. ವೇದಿಕೆ ಮುಂದೆ ಕೂತವರಲ್ಲಿ ಬಹಳಷ್ಟು ಜನ ಹೌದು. ಈ ಸಂದರ್ಭದಲ್ಲಿ ಏನು ಹೇಳಲಿ, ಸನ್ಮಾನ ಭಾಷಣ ಮಾಡಿದವರು ಅಳತೆ ಮೀರಿ ಹೊಗಳಿದ್ದಾರೆ, ಸಾಲದ್ದಕ್ಕೆ ಮಾನಪತ್ರದಲ್ಲಿ ಹೇಳಿದ್ದಾರೆ.
ಎಲ್ಲರೂ ಶುಭ ಹಾರೈಸಿದ್ದಾರೆ. ಬೆಳಗಾರ ನಾನೆದ್ದು ಯಾರ್ಯಾರ ನೆನೆಯಲಿ ಅಂತ ಹೇಳಿದ ಹಾಗೆ ಈ ಸನ್ಮಾನದ ಉತ್ತರದಲ್ಲಿ ಯಾರ್ಯಾರ ನೆನೆಯಲಿ. ತಕ್ಕ ಮಟ್ಟಿನ ವಾಗ್ಮಿ ಅಂತ ಪ್ರಸಿದ್ಧನಾದ ನನಗೆ ಬಾಯಿ ಕಟ್ಟುವುದು ಇಂಥ ಸಂದರ್ಭದಲ್ಲಿ. 60 ವರ್ಷದಿಂದ ಇದ್ದೇನೆ ನಾನು ಈ ಕ್ಷೇತ್ರದಲ್ಲಿ. ಆದರೆ ಹೇಳಲ್ಪಟ್ಟ ಸಾಧನೆ ನಮ್ಮದಲ್ಲ, ಅದೆಲ್ಲ ಒಂದು ದೊಡ್ಡ ಪರಂಪರೆಗೆ ಸಿಕ್ಕುವಂಥ ಗೌರವ. ಉಳಿದ ರಾಜರಾಜೇಶ್ವರಿ ಬಹಳ ಮಹಿಮಾನ್ವಿತರಾದಂತಹ ದೇವರು. ಇಲ್ಲಿ ದೇವಿ ಅರ್ಚನೆಯ ದೊಡ್ಡ ಕಥೆ ಇದೆ. ಬಹುಶಃ ಕನಿಷ್ಠ ಒಂದು 2000 ವರ್ಷಗಳ ಪ್ರಾಚೀನತೆ ಇರುವ ದೇವಸ್ಥಾನ ಇದು. ಸುರಥರಾಜರಿಂದ ಉಳಿನಾಪುರದಲ್ಲಿ ಸ್ಥಾಪಿಸಲ್ಪಟ್ಟದ್ದು. ದೊಡ್ಡ ಇತಿಹಾಸ ಇದೆ, ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಇವತ್ತು ಪ್ರಸ್ತಾವಿಸಲ್ಪಟ್ಟ ಮತ್ತು ನನ್ನ ಬಗ್ಗೆ ಹೇಳಿದ ಯಕ್ಷಗಾನದ ಬಗ್ಗೆ ಮಾತಾಡಬಹುದಾದ ತುಂಬ ವಿಷಯ ಇದೆ. ಹೆದರಬೇಡಿ, ಅಷ್ಟೆಲ್ಲ ದೀರ್ಘ ಮಾತಾಡೋದಿಲ್ಲ, ತುಂಬ ಗಿಡ್ಡ ಮಾಡೋದೂ ಇಲ್ಲ. ಹೀಗೆ ಒಂದು ಮಧ್ಯಮ ಗಾತ್ರದಿಂದ ಭಾಷಣ ಮಾಡೋ ಪ್ರಯತ್ನ ಮಾಡ್ತೇನೆ. ಇಂಥ ವೇದಿಕೆಗಳಲ್ಲಿ ಸಾಧನೆ ತಕ್ಕ ಮಟ್ಟಿಗೆ ಇಲ್ಲದಿದ್ದರೆ ನೀವು ಕೊಡುವುದಿಲ್ಲ. ನಾನು ಏನು ಸಾಧನೆ ಇಲ್ಲ ಅಂತ ಹೇಳೋದು ಅಲ್ಲ ನಾನು, ಆದರೆ ನನಗೆ ತುಂಬ ಹೊಗಳಿದರೆ ಮುಜುಗರ ಪಡುವ ವ್ಯಕ್ತಿ ನಾನು. ಇವತ್ತಿನ ವೇದಿಕೆ ಇನ್ನೊಂದು ವಿಶೇಷ, ನನಗೆ ಈಗಾಗಲೇ 2-3 ಪ್ರಶಸ್ತಿ ಕೊಟ್ಟಿರುವ, ಇನ್ನೂ ನಾಡ್ದು ಕಾರಂತ ಪ್ರಶಸ್ತಿ ಕೊಡಲಿರುವ ಕಲ್ಕೂರು ಇಲ್ಲೇ ಇದ್ದಾರೆ. ಇತ್ತೀಚೆಗೆ ಕರ್ನೆರೆ ಪ್ರಶಸ್ತಿ ಕೊಟ್ಟ ಪ್ರಭಾಕರ ಸುವರ್ಣಿದೆ. ಅವರು ದುಬೈ ಇರಲಿ ಎಲ್ಲಿ ಇರಲಿ, ನಮಗವರು ಕರ್ನೆರೆ. ನನ್ನೊಟ್ಟಿಗೆ ಅರ್ಥ ಹೇಳಿದ, ಒಡನಾಡಿದ, ನನ್ನನ್ನು ಎತ್ತಿ ಹಿಡಿದ ಸಮುದಾಯದ ಪ್ರತಿನಿಧಿಗಳೆಲ್ಲ ಇದ್ದಾರೆ. ಶಂಭು ಶರ್ಮನಿಂದ ದಾಸಪ್ರಯವರಿಗೆ. ದಾಸಪ್ರಯ ಕೋಲು ಹಿಡ್ಕೊಂಡು ಬರೋದು ವೇದಿಕೆಗೆ, ವೇಷ ಹಾಕಿದರೆ ಕೋಲು ಬೇಡ ಅವರಿಗೆ. ತರುಣರಿದ್ದಾರೆ, ಹಿರಿಯರಿದ್ದಾರೆ, ಹಿರಿಯರಾದ ವೇದಮೂರ್ತಿಗಳಿದ್ದಾರೆ. ಹೊಳಲಿಯಲ್ಲಿ 200 ವರ್ಷಗಳ ಹಿಂದೆ ಮೇಳ ಇದ್ದ ಬಗ್ಗೆ ಇತಿಹಾಸ ಇದೆ. ಅದರಿಂದ ಸಿಕ್ಕಿದ ಒಂದು ಕಿರೀಟ ಹಿಮಾಕರಾಯರಲ್ಲಿ ಸಿಕ್ಕಿದ್ದು, ಅದನ್ನು ನಾನು ಮ್ಯೂಸಿಯಮಿಗೆ ಕೊಟ್ಟಿದ್ದೇನೆ, ಮಂಗಳೂರು ಯೂನಿವರ್ಸಿಟಿಗೆ. ಅದನ್ನು ನೆನಪಿಸಬೇಕಿಲ್ಲಿ. ವೆಂಕಟೇಶ ನಾವಡ್ರು ಸ್ಥಾಪಕರು. ಸಿಂಹ ಹೊಳಲಿ ಸಿಂಹ ಇಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಅನೋಬ ಅವರಿಗೆ ನಾವು ಸಿಂಹ ಅಂತಲೇ ಹೇಳೋದು. ಪ್ರಾಂಜಲವಾದ ಮನಸ್ಸು ಅಮ್ಮಂಜಿಯವರು, ಅವರ ಇಡೀ ಬಳಗ, ನಾನು ಯಾರನ್ನು ಹೆಸರಿಸಲಿಕ್ಕೆ ಹೋಗೋದಿಲ್ಲ. ಅದ್ಭುತವಾದ ಉತ್ಸಾಹ. ಇದು 29 ವರ್ಷದಿಂದ ಉಳಿಸಿಕೊಂಡು ಬಂದಿದ್ದೀರಲ್ಲ, ನಿಮಗೆ ನಿಂತುಕೊಂಡಲ್ಲಿಂದ ಈಗ ಅಡ್ಡ ಬೀಳುವುದಿಲ್ಲ. ಮನಸ್ಸು ಅಷ್ಟಾಂಗ ಪ್ರಾಣ, ಅದ್ಭುತ ಕೆಲಸ. ನಾನು ಕಾರ್ಯಕರ್ತನಾಗಿದ್ದವ, 10-30 ವರ್ಷ ಹೋರಾಡಿ ಹೊಲ್ಚಾಡಿ ಉತ್ಸಾಹ ಕಡಿಮೆ ಮಾಡಿಕೊಂಡವ, ಬೇರೆ ಬೇರೆ ಕಾರಣಗಳಿಂದ, ಸಂಘಟನೆಗಳಿಂದ ಹಿಂದೆ ಸರಿದವ. ಹೊಸ ಜನರೇಷನ್ ತಯಾರಾಗಬೇಕು. ಹೊಳಲಿ ಸಂಶೋಧನೆಗೆ, ವೈದಿಕ ವಿದ್ವತ್ತಿಗೆ ಇಲ್ಲಿ ಗುರುಕುಲ ಇತ್ತು, ಹಿಂದೆ ಮಠ ಇತ್ತು. ಜಾನಪದೀಯ ರೂಪದಲ್ಲಿಯೂ ಶಾಸ್ತ್ರೀಯವಾದ ಆಗಮ ರೂಪದಲ್ಲಿ ಆರಾಧಿಸಲ್ಪಡುವ ದೇವಿ ಇರುವ ಊರು ಹೊಳಲಿ. ಎಷ್ಟು ಜನರ ಕ್ಷೇತ್ರ ಪಕ್ಕನೇ ನೆನಪು ಮಾಡ್ತೇನೆ. ಬಡಕಬೈಲ ಪರಮೇಶ್ವರನವರು ಮಹಾಕವಿ, ತುಳುವಿನಲ್ಲಿ. ಹೊಳಲಿ ಶೀನಪ್ಪ ಹೆಗಡೆಯವರು ಸಂಶೋಧಕ ವರ. ಹೊಳಲಿ ಶಾಸ್ತ್ರಿಗಳು ನಮಗೆಲ್ಲ ಗುರುಗಳು, ಅವರ ಮಗ ಇದ್ದಾರೆ ಇಲ್ಲಿ. ಅರ್ಥಗಾರಿಕೆಗೆ ಸ್ಫೂರ್ತಿಯನ್ನು ಕೊಟ್ಟವರು. ಇಲ್ಲಿ ತಾಳಮದ್ದಲೆ ಆಗ್ತಿತ್ತು. ಇದೇ ಶಾಲೆಯ ಸಂಘದ ತಾಳಮದ್ದಲೆಗೆ ನಾನು ಬಂದಿದ್ದೇನೆ. ಅದೊಂದು ನವನೀತಿ ಹೇಳಿದ್ದು ಕರೆಕ್ಟ್. ನಾನು ಸಂಘದ ತಾಳಮದ್ದಲೆ ಈಗಲೂ ಹೋಗಿ ಅರ್ಥ ಹೇಳ್ತೇನೆ. ಸಂಘಗಳ ಮೂಲಕ ತಯಾರಾದವರೇ ದೊಡ್ಡ ಒಳ್ಳೆಯ ಅರ್ಥಧಾರಿಗಳು, ನೇರ ಸೈಡ್ ವಿಂಗ್ಸಿನಿಂದ ಬಂದವರಲ್ಲ ಅಂತ ನನ್ನ ದೃಢವಾದ ನಂಬಿಕೆ. ಮತ್ತು ಅರ್ಥ ಹೇಳುವವನೊಬ್ಬ ಒಂದು 3-4 ಸಲ ಆದರೂ ಬಣ್ಣ ಹಚ್ಚಬೇಕು, ಸುಮ್ಮನೆ ಆದರೂ ಅಂತ ಹೇಳಿದವರು ಒಬ್ಬರಿದ್ದಾರೆ ಇಲ್ಲಿ ವೇದಿಕೆಯಲ್ಲಿ. ಆ ಮಾತನ್ನು ನಾನು ಒಪ್ಪುತ್ತೇನೆ. ಒಳ್ಳೆ ಶಾಸ್ತ್ರಿಗಳಿದ್ದವರು. ರಾಜರಾಜೇಶ್ವರಿ ಮೇಳ ಪ್ರಾಯೋಗಿಕವಾಗಿ ಇಲ್ಲಿ ದೊಡ್ಡ ಯಶಸ್ಸು ಕಂಡಿದೆ. ಯಾಕೆ? ಯಕ್ಷಗಾನ ಸಂಘಟನೆ ಬಲು ದೊಡ್ಡ ಹೆಸರು. ಕಲ್ಲಾಡಿ ವಿಠ್ಠಲ್ ಶೆಟ್ಟರು ಇಲ್ಲೇ ಇದ್ದವರು. ಅನೇಕ ಅರ್ಥಧಾರಿಗಳಿದ್ದ ಒಂದು ಪುಣ್ಯಭೂಮಿಯ ಮಣ್ಣಿನಲ್ಲಿ ದೇವದುರ್ಲಭವಾದ ಸಭೆಯಲ್ಲಿ ನವರಾತ್ರಿಯ ಪುಣ್ಯಕಾಲ, ಪ್ರಸನ್ನ ಕಾಲ, ನವರಾತ್ರಿ, ದಸರಾ, ಹೊಳಲಿ ಯಕ್ಷೋತ್ಸವ ಪ್ರಶಸ್ತಿಯನ್ನು ಸ್ವೀಕರಿಸುತ್ತಿರುವುದು ದೊಡ್ಡ ಭಾಗ್ಯ. ಇದು ಯಾರಿಗೆ ಸೇರಿದೆ ಅಂತ ಕೇಳಿದರೆ, ಅಜ್ಜನ ಹೆಗಲ ಮೇಲೆ ಮೊಮ್ಮಗ ಇರ್ತಾನೆ, ಅವ ಲೋಕಕ್ಕೆ ಕಾಣ್ತಾನೆ. ನಮ್ಮ ಹಿಂದೆ ಏನೇನು ಕಷ್ಟಪಟ್ಟು ಹೇಗೋ ಈ ಕಲೆಯನ್ನು ಬದುಕಿಸೋರು ನಿರಪೇಕ್ಷ ಬುದ್ಧಿಯಿಂದ ಎಷ್ಟು ಜನ ಇದ್ದಾರೆ. ನನ್ನ ಅಜ್ಜ ದೊಡ್ಡ ಮೊದಲಿಗಾರರು, ಅನಿರುದ್ಧ ಭಟ್ರು. ಮೊದಲಾಗಿ ಈ ಪ್ರಶಸ್ತಿಯನ್ನು ಅವರ ಸ್ಮೃತಿಗೆ ಅರ್ಪಿಸ್ತೇನೆ. ನನ್ನ ಅಣ್ಣಂದಿರು, ನನ್ನ ಊರಿನ ಕಲಾವಿದರು, ಅವರಿಂದಲೇ ಊರಲ್ಲಿ ನಾನು ದೇವಸ್ಥಾನದಲ್ಲಿ ಶಾಲೆಯಲ್ಲಿ ಕಲ್ತವ. ಮಾಳ ಪರಶುರಾಮ ಯಕ್ಷಗಾನ ಸಂಘ, ಅದು ಅನೇಕರಾದ ಹಿರಿಯರು, ಕಾರ್ಕಳ ವೆಂಕಟರಮಣ ಯಕ್ಷಗಾನ ಕಲಾ ಸಮಿತಿ, ಅನಂತಶಯನ ಯಕ್ಷಗಾನ ಸಂಘ, ಮಂಗಳೂರು ಭಾಗೀಶ್ವರಿ ಸಂಘ, ಕದ್ರಿ ಕಮ್ಮಳದ ಮಿತ್ರರ ಬಾಲಕ್ಷೇತ್ರ ಸಹವಾಸ, ಶ್ರೇಣಿಯವರಿಂದ ಹಿಡಿದು ಶಂಭು ಹೆಗಡೆಯವರಿಂದ ಹಿಡಿದು
ಸಮಗ್ರ ಯಕ್ಷಗಾನ ರಂಗ ನನ್ನನ್ನು ಪ್ರೀತಿಸಲಿಕ್ಕೆ ಕಾರಣ ನನ್ನ ಯೋಗ್ಯತೆ ಅಲ್ಲ, ಯೋಗ ಅಂತ ಭಾವಿಸ್ತೇನೆ. ಬದುಕಿನಲ್ಲಿ ನೀವು ನೋಡ್ಬೋದು, ಯೋಗ್ಯತೆ ಇದ್ದವರಿಗೆಲ್ಲ ಯೋಗ ಇಲ್ಲ, ಯೋಗ ಇದ್ದವರಿಗೆಲ್ಲ ಯೋಗ್ಯತೆ ಇಲ್ಲ, ಎರಡೂ ಇದ್ದ ಕೆಲವರಿಗೆ ಪಾಪ ಆಯುಷ್ಯ ಇಲ್ಲ, ಮೂರು ಇದ್ದವನಿಗೆ ಬುದ್ಧಿ ಸರಿ ಇಲ್ಲ. ಅದು ಉಂಟೋ ಇಲ್ಲೋ ನನಗೆ ಗೊತ್ತಿಲ್ಲ, ಉಳಿದ ಮೂರು ನನಗೆ ಉಂಟು ಅಂತ ಭಾವಿಸ್ತೇನೆ. ನನ್ನ ಕುಟುಂಬಕ್ಕೆ, ಮಾಳದ ನನ್ನ ಸಮುದಾಯಕ್ಕೆ, ಯಕ್ಷಗಾನ ವಿಶಾಲವಾದ ಯಕ್ಷಗಾನ ಸಮುದಾಯಕ್ಕೆ, ನನ್ನ ಕುಟುಂಬಕ್ಕೆ, ನನ್ನ ಮಕ್ಕಳಿಗೆ, ನನ್ನ ಮೊಮ್ಮಕ್ಕಳಿಗೆ, ಬಂಧುಗಳಿಗೆ, ಹಾಗೆ ಇವನನ್ನು ತಿದ್ದಿದರೆ ಇನ್ನು ಸರಿಯಾಗೋದಿಲ್ಲ ಅಂತ ಬಿಟ್ಟವರಿಗೆ, ಅವರು ನನ್ನ ಮನೆಯಲ್ಲೇ ಇದ್ದಾರೆ. ಇದು ಸರಿ ಮಾಡಲಿಕ್ಕೆ ಆಗುವ ವಸ್ತು ಅಲ್ಲ ಅಂತ ಗೊತ್ತಾಗಿದೆ ಅವರಿಗೆ. ಸ್ವಲ್ಪ ಸಮಯ ಪಿರಿಪಿರಿ ಹೇಳಿ ಮತ್ತೆ ಬಿಟ್ಟಿದ್ದಾರೆ ಅವರು. ಹಾಗಾಗಿಯೇ ನಾನು ಅರ್ಥ ಮತ್ತು ಭಾಷಣ ತಕ್ಕ ಮಟ್ಟಿಗೆ ಒಳ್ಳೆ ಹೇಳಲಿಕ್ಕೆ ಕಾರಣ ಮನೆಯಲ್ಲಿ ಮಾತಾಡಲಿಕ್ಕೆ ಬಿಡುವುದಿಲ್ಲ. ಹಾಗಾಗಿ ಬೇರೆ ಕಡೆ ಹೋಗಿ ಮಾತಾಡೋದು. ಹೆಚ್ಚಿನ ವಾಗ್ಮಿಗಳದ್ದು ಒಂದು ಗುಟ್ಟು ಅದುವೇ, ಅವ್ರ ಮನೆಯಲ್ಲಿ ಮಾತಾಡಲಿಕ್ಕೆ ಬಿಡುವುದಿಲ್ಲ. ಮಾತಾಡದೆ 1 ಗಂಟೆ ಕೂತ್ರೆ ಇಂತಿಷ್ಟು ಕೊಡ್ತೇನೆ ಅಂತ ಹೇಳಿದ್ದಾಳೆ ಅವಳು. 59ನೇ ನಿಮಿಷಕ್ಕೆ ಮಾತಾಡಿದರೆ ಹೋಯ್ತು, ನಾನು ಕೊಡಬೇಕು ಡಬ್ಬಲ್. ಇವತ್ತಿನ ಇನ್ನೊಂದು ಸಂಸ್ಮರಣೆಯ ಮತ್ತು ಸನ್ಮಾನದ ವಿಶೇಷತೆ ನಾನು ಕಂಡದ್ದು, ಮೊದಲು ಹಿಂದೆ ಮುಂದೆ ಮಾಡಿ ಪ್ರಸ್ತಾವಿಸ್ತೇನೆ. ಸಂಸ್ಮರಿಸಲ್ಪಟ್ಟ 4 ನನಗೆ ಆತ್ಮೀಯರು, ಒಟ್ಟಿಗೆ ವೇಷ ಮಾಡಿದ್ದೇನೆ, ಅರ್ಥ ಹೇಳಿದ್ದೇನೆ, ಭಾಗವತಿಕೆಗೆ ಅರ್ಥ ಹೇಳಿದ್ದೇನೆ. ನನ್ನ ವೇಷ ಹೇಗಿತ್ತು ಅಂತ ಕೇಳಬೇಡಿ, ಬಣ್ಣ ಹಚ್ಚಿ ಬಂದಿದ್ದೇನೆ ರಂಗಸ್ಥಳಕ್ಕೆ. ಬಡಗು ತೆಂಕು 2 ತಿಟ್ಟುಗಳಲ್ಲಿ ವೇಷ ಮಾಡಿದೆ. ನನಗೆ ವೇಷಧಾರಿಯಾಗಿ ಹೆಸರಿಲ್ಲ, ಅಪಾರವಾದ ಅನುಭವ ಪಡೆದಿದ್ದೇನೆ ವೇಷದಿಂದಾಗಿ. ಬಣ್ಣ ಹಚ್ಚಿದರೆ ಬರುವ ಚೌಕಿಯ ಸಹವಾಸ ಉಂಟಲ್ಲ, ಚೆರಿಗೆ ಅನ್ನ ಮತ್ತು ಚೌಕಿಯ ಬಣ್ಣ ದೇವರಿಗೆ ಸಮಾನ. ಕೋಟಿ ಮಂಜಲು ಉಪಾಧ್ಯಾಯ ಹತ್ರ ಹೇಳಿದೆ, ಈಗ ವೇದಶಾಸ್ತ್ರದ ಇದು ಕೊಟ್ಟಾರು, ಆಧಾರ ಕೊಟ್ಟಾರು. ಅವರು ಬರುವಾಗಲೇ ಹೇಳಿದೆ, ಸ್ವಸ್ತಿನ ಇಂದ್ರೋ ವೃದ್ಧಾಶ್ರಮ ಅಂತ. ನಾನು ಹೌದು. ಈ ಇಡೀ ಸಮುದಾಯದ ಪ್ರತಿನಿಧಿಗಳನ್ನು ಆರಿಸಿದ್ದು ಮಾತ್ರ ಅಲ್ಲ, ಆ 4 ಬಗ್ಗೆ ಮತ್ತು ಸನ್ಮಾನಿತರ ಬಗ್ಗೆ ಬರೆದ ಸ್ಕ್ರಿಪ್ಟ್ ಉಂಟಲ್ಲ, ಅಷ್ಟು ಚಂದ, ಅಷ್ಟು ಚಂದ. ಅಭಿನಂದನಾ ಭಾಷಣ ಒಳ್ಳೆಯದಾಗಲಿಲ್ಲ ಅಂತ ಹೇಳಲಿಕ್ಕೆ ಉಪಾಯ ಇಲ್ಲ, ಆದರೆ ಹೆಚ್ಚಾಯಿತು, ಒಂತೆ ಜಾಸ್ತಿ ಅಂತ. ಅತಿಶಯೋಕ್ತಿ ನಮ್ಮ ಕಾವ್ಯಗಳಲ್ಲಿ ಉಂಟು. 1 ಬಾಣಕ್ಕೆ 1 ಲಕ್ಷ ಜನ ಸಾಯೋದು, ಒಬ್ಬೊಬ್ಬ 1 ಕೋಟಿ ವರ್ಷ ಬದುಕುವುದು, ಅದೆಲ್ಲ ನಮ್ಮ ಪುರಾಣದ ಭಾಗ. ಆ ಪುರಾಣದ ಭಾಗವೇ ನಾನಾಗಿದ್ದೇನೆ. ಯಲ್ಲಾಪುರದಿಂದ ಹೊಸದುರ್ಗದವರೆಗೆ, ಮುಂಬೈ, ಬ್ಯಾಂಗ್ಳೂರು, ದಿಲ್ಲಿ, ಇಲ್ಲೆಲ್ಲ ಎಷ್ಟು ಜನ ಕರೆದಿದ್ದಾರೆ, ಎಷ್ಟು ತಾಯಂದಿರ ಕೈಯಿಂದ ಊಟ ಮಾಡಿದ್ದೇನೆ. ಮಾರ್ಗದಲ್ಲಿ ಕೆಲವರು ನೀವು ನಮ್ಮ ಮನೆಗೆ ಬಂದಿದ್ದೀರಿ ಅಂತ ಹೇಳುವಾಗ ಗುರುತಿಸಲಿಕ್ಕೆ ಆಗದೆ ತುಂಬ ಕಷ್ಟಪಡ್ತೇನೆ ಕೆಲವು ಸಲ. ಇಲ್ಲಿಯೂ ನನಗೆ ಒಬ್ಬರಿಬ್ಬರನ್ನು ಆಗಾಯ್ತು, ಇವತ್ತು ಈಗ ನಿತ್ಯ ಆಗ್ತದೆ. ನೀವು ಮಾತಾಡಲಿಕ್ಕೆ ಹೋಗಬೇಡಿ ಹೇಳ್ತಾರೆ ಇವರು, ನಿಮಗೆ ಯಾರಂತ ಗೊತ್ತಿಲ್ಲ ಅವರು ಅಂತ. ಇಷ್ಟು ಜನರಿಂದ ಉಪಕೃತನಾದ ನಾನು ಸಮಾಜದಿಂದ ಎತ್ತರಿಸಲ್ಪಟ್ಟಿದ್ದೇನೆ. ನಿಜವಾಗಿ ಹೇಳ್ತೇನೆ, ನಾನು ಅಷ್ಟು ದೊಡ್ಡ ವಿದ್ವಾಂಸ ಅಲ್ಲ, ಬಹು ವಿಷಯ ಕುತೂಹಲಿ ನಾನು. ಫಿಸಿಕ್ಸಿನಿಂದ ಹಿಡಿದು, ಕೆಮಿಸ್ಟ್ರಿಯಿಂದ ಹಿಡಿದು, ಪಾಲಿಟಿಕ್ಸಿನಿಂದ ಹಿಡಿದು, ಸೋಷಿಯಾಲಜಿ, ಆಂಥ್ರಪಾಲಜಿ, ಫಿಲಾಸಫಿ, ಯಕ್ಷಗಾನ, ಕಲೆಗಳು, ಅಂತಾರಾಷ್ಟ್ರೀಯ ಎಂಥದ್ದಿದ್ರೂ ಓದಿದ್ದೇನೆ. ಹ್ಯಾಂಡ್ ಬಿಲ್ನಲ್ಲಿ ಪ್ರಿಂಟರ್ ಯಾರು ಅಂತ ಸಹ ಓದ್ತೇನೆ ನಾನು. ಈ ಕುತೂಹಲ ನನ್ನನ್ನು ಸ್ವಲ್ಪ ಮಟ್ಟಿಗೆ ಬೆಳೆಸಿದೆ. ನಾನು ಕಲಿತದ್ದು ಕಾಮರ್ಸು. ಮಹೋಪಾಧ್ಯಾಯರು ಛೇ ಎಂತೆಂಥವ್ರು, SR ಜೋಶಿಯವರಿಂದ ಹಿಡಿದು ಮೆನ್ನರ ಕಾಲದಿಂದ ನನ್ನನ್ನು ಮೊದಲು ಬಣ್ಣ ಹಚ್ಚಿದ ಮೂರ್ತಿ ಮಾಸ್ಟ್ರು ಎಷ್ಟು ಜನರನ್ನು ನೆನಪಿಸಿದರೂ ಇಂಥವರನ್ನು ಬಿಟ್ಟೆ ಅಂತ ಆಗ್ತದೆ. ಅಂಥವರೆಲ್ಲ ಎತ್ತಿ ಹಿಡಿದಿದ್ದಾರೆ. ಯಕ್ಷಗಾನ ರಂಗ ಕೂಡ ನನ್ನನ್ನು ಒಪ್ಪಿಕೊಂಡು ನನ್ನಿಂದ ಏನಾದರೂ ಸ್ವೀಕರಿಸಿದ್ದರೆ ಸ್ವೀಕರಿಸಿ, ನನ್ನ ಅನೇಕ ಕೋರೆಗಳನ್ನು, ನನ್ನ ಸ್ವಭಾವ ವೈಚಿತ್ರ್ಯಗಳನ್ನು ಎಲ್ಲ ತುಂಬ ಒಪ್ಪಿದ್ದೀರಿ ಮಾತ್ರ ಅಲ್ಲ, ಸಹಿಸಿಕೊಂಡಿದೆ ಯಕ್ಷಗಾನ ರಂಗ. ನನ್ನ ಹಾಗೆ ಯಕ್ಷಗಾನ ಕಲಾವಿದರೊಂದಿಗೆ ಇಂಟ್ರ್ಯಾಕ್ಟ್ ಮಾಡುವಾಗ, ಬರೆಯುವಾಗ ಮಾತಾಡಿದರೆ ಎಲ್ಲರೂ ಸಹಿಸಿಕೊಳ್ಳಿಕ್ಕಿಲ್ಲ. ವಿಮರ್ಶಕನಾದ ಕಲಾವಿದನಿಗೆ, ಪೊಯೆಟ್ ಹೂ ಇಸ್ ಆಲ್ಸೋ ಎ ಕ್ರಿಟಿಕ್ ಅಂತ ಶರ್ಮರು ಓದಿದ ವಾಕ್ಯ ಇದು. ಪೊಯೆಟ್ ಹೂ ಇಸ್ ಆಲ್ಸೋ ಎ ಕ್ರಿಟಿಕ್ ಈಸ್ ಆಲ್ವೇಸ್ ಎಟ್ ದ ರಿಸ್ಕ್. ವಿಮರ್ಶಕನು ಸ್ವತಃ ಕಲಾವಿದನಾದರೆ ಅವಕಾಶಗಳನ್ನು ಕಳೆದುಕೊಳ್ಳುವ ಅಪಾಯ ಯಾವಾಗಲೂ ಇದೆ. ಆದರೆ ನಾನು ಅದನ್ನಷ್ಟು ಲಕ್ಷ್ಯ ಮಾಡಿದವನಲ್ಲ. 10-20 ಸಾವಿರ ವಿದ್ಯಾರ್ಥಿ ವೃಂದದ ಪ್ರೀತಿ ಎಲ್ಲೆಲ್ಲಿ ಸಿಕ್ಕಿದರೆ ಮಾತಾಡಿಸ್ತಾರೆ. ಬಾಂಬೆಯಲ್ಲಿ ನನ್ನ ಒಬ್ಬಳು ವಿದ್ಯಾರ್ಥಿನಿ ನಾನು ಆ ರೈಲಲ್ಲಿ ಇದ್ದೇನಂತ ಗೊತ್ತು ಮಾಡಿ
4 ಸ್ಟೇಷನ್ ನನ್ನನ್ನು ಫಾಲೋ ಮಾಡಿಕೊಂಡು ಬಂದಾಳೆ. ಫಾಲೋ ಅಂದರೆ ಹಾಗಲ್ಲ, ಮನೆಗೆ ಕರ್ಕೊಂಡೋಗಿ ಬಾಯಾರಿಕೆ ಕೊಡಬೇಕು, ಅಷ್ಟೇ ಉದ್ದೇಶ, ಬೇರೆ ಏನಿಲ್ಲ. ಇಂಥ ಅನೇಕ ಘಟನೆಗಳು, ಬರೆಯದ ಮಾನಪತ್ರಗಳು, ಫೋನ್ನಲ್ಲಿ, ಬಸ್ಸಿನಲ್ಲಿ, ಕಾರ್ನಲ್ಲಿ. ಮೂಡಬಿದ್ದರೆ ಒಬ್ಬ ನನ್ನ ಮೇಲೆ ಸಹಾನುಭೂತಿ ಸೂಚಿಸಿದ್ದ, ನಿಮಗೆ ಯಾವಾಗಲೂ ದುಷ್ಟರು ಕೊಡ್ತಾರೆ ಯಾಕೆ ಅಂತ. ಅಂದರೆ ಖಳನಾಯಕ, ನಾನೇ ದುಷ್ಟನಾದ್ದರಿಂದ ನನಗದು ಹೇಳಲಿಕ್ಕೆ ಸುಲಭ ಅಂತ ಹೇಳಿದರು. ಮತ್ತೊಬ್ಬರು ಹೇಳಿದರು, ಇರ್ನ ಸ್ವಭಾವಡು ಎಡ್ಡೆ ಆಪುಂಡು ರಾವಣೆಲ್ಲ ಕವರವೇ ಅಂತ. ಅರ್ಥ ಆಯ್ತಾ? ಸ್ವಭಾವ ಪ್ರಕಾರ. ಕಿನ್ನಿಗೋಳಿಯಲ್ಲಿ ಪಟ್ಟಿ ಓದಿ ಹೇಳುವಾಗ ಇವಳು ಹೇಳಿದ್ದಾಳೆ, ಸರಿಯಾದ್ದು ಕೊಟ್ಟಿದ್ದು ನನಗೆ. ಅವರು ಏನು ಹೇಳಿದರು, ಶ್ರೀರಾಮನ ಪಾತ್ರದಲ್ಲಿ, ಲಕ್ಷ್ಮಣನ ಪಾತ್ರದಲ್ಲಿ, ಕಡೆಗೆ ಶೂರ್ಪನಖಿ ಜೋಶಿಯವರು ಅಂತ ಹೇಳಿದ. ಅವ ಪಾತ್ರದಲ್ಲಿ ಅಂತ ಹೇಳಿಲ್ಲ, ಅದು ತಪ್ಪಿ ಹೋಯ್ತು ಅವನಿಗೆ. ಇವಳು ಹೇಳಿದ್ದು ನಿಮಗೆ ಸರಿಯಾದ್ದೇ ಕೊಟ್ಟಿದ್ದಾರೆ. ಇಂಥ ತುಂಬ ನೂರಾರು ಅನುಭವಗಳ ವಿಷಯ ಉಂಟು ನನ್ನಲ್ಲಿ. ವಿದ್ಯಾರ್ಥಿಗಳಿಂದ ಕಲ್ತಿದ್ದೇನೆ, ಚಾವಡಿಯಲ್ಲಿ ಕಲ್ತಿದ್ದೇನೆ. ಮಾಳದ ಮೂಲ ನೀವಲ್ಲಿ ಬರಬೇಕೊಮ್ಮೆ. ಪ್ರವಾಸಿಗಳಿಗೆ ಸುಂದರ, ನಿವಾಸಿಗಳಿಗೆ ಸಂಕಷ್ಟವಾಗಿರುವ ಊರದು. ಪ್ರವಾಸಿಗಳಿಗೆ ನೋಡಲಿಕ್ಕೆ ಅದ್ಭುತ, ವೆದರ್ ಒಳ್ಳೇದು ಹೇಳ್ತಾರೆ, ನಮಗೆ ನೆಗೆ ಬರ್ತದೆ ಅಲ್ಲಿ ಅವಸ್ಥೆ ನೋಡೋಕೆ. ಅಲ್ಲಿ ಈಗಲೂ ಹುಲಿ ಬರ್ತದೆ ನಮ್ಮ ತೋಟಕ್ಕೆ. ಆ ಮಾಳದ ಹೇರಂಜೆ ಹೊಸ ಹಿತ್ತಲಿನಲ್ಲಿ ಗೌರ್ಮೆಂಟ್ ಫಾರೆಸ್ಟಿನ ಗಡಿಯಲ್ಲಿ ಇರುವ ಜಾಗದಲ್ಲಿ ಗೇರು ಬೀಜ ಹೆಕ್ಕಿಕೊಂಡು ಗೊಬ್ಬರ ಹೊತ್ತು ಎಲ್ಲ ಕೆಲಸ ಮಾಡಿದವ ನಾನು, ಗೃಹ ಕಟ್ಟಿದ್ದು ಅಡಿಕೆ ತೋಟದ್ದು. ಹಾಗೆ ಮಾಡಿದವ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಯಲ್ಲಿ ಯಕ್ಷಗಾನದ ಮೇಲೆ ಭಾಷಣ ಮಾಡಿದ ದಿವಸ ನಿಜವಾಗಿ ಕಣ್ಣೀರು ಬಂದಿದೆ ನನಗೆ. ನನ್ನ ಭಾಷಣ ಒಳ್ಳೆಯದಾಗಿದೆ ಇಲ್ವೋ, ಅಧ್ಯಕ್ಷ ಭಾಷಣಕ್ಕೆ 30 ನಿಮಿಷ ಇಟ್ಟುಕೊಂಡ ರಾಮಾಯಣದ ಸೇವೆಯನ್ನು 40 ವರ್ಷ ಮಾಡಿದ ಮಹರ್ಷಿ ರಾಬರ್ಟ್ ಗೋಲ್ಡ್ಮನ್, ಐ ಗಿವ್ ಯು ಮೈ 30 minutes. ಅವರ 30 ನಿಮಿಷ ನನಗೆ ಕೊಟ್ಟರು, ಅವರು ಮತ್ತೆ 5 ನಿಮಿಷ ಮಾತಾಡಿದರು. ಇದೆಲ್ಲ ಯೋಗಗಳಲ್ಲದೆ ಬೇರೆ ಏನು? ನನ್ನ ಹಾಗೆ ಲೆಕ್ಚರರ್ಸು, ಅಧ್ಯಾಪಕರು, ಸಾಮಾಜಿಕರು ತುಂಬ ಇದ್ದಾರೆ. ಹೀಗೆ ಗುರುತಿಸಲ್ಪಡುವುದಿಲ್ಲ. ಪೊಳಲಿಯ ಈ ಕ್ಷೇತ್ರದಲ್ಲಿ ವಿಸ್ತಾರವಾದಂಥ ಅನುಭವ. ಶೇಣಿಯವರು, ಸಾಮಗರು, ಸೀತಾರಾಮಯ್ಯ, ಪೆರ್ಲ ಪಂಡಿತರು ಅವರೊಟ್ಟಿಗೆ ಒದ್ದಾಡಿದ್ದೇನೆ, ಹೋರಾಡಿದ್ದೇನೆ. 10-20 ವರ್ಷ ಆಗಬೇಕಾದ್ರೆ ನಾನು ಹಿರಿಯವರೊಟ್ಟಿಗೆ ಅರ್ಥ ಹೇಳಿದ್ದೇನೆ. ಗೋವಿಂದಣ್ಣ, ಸುಂದರರಾಯರು, ಇನ್ನು ಎಷ್ಟೆಷ್ಟೋ ಇದ್ದಾರೆ, ನಾನು ತುಂಬ ನೆನಪಿಸುವುದಿಲ್ಲ. ಈಗಿನ ತಲೆಮಾರು 3-4ನೇ ತಲೆಮಾರಿನವರೆಗೂ ನಾನು ಅರ್ಥ ಹೇಳ್ತಾ ಬಂದಿದ್ದೇನೆ. ಎಲ್ಲ ನನ್ನಲ್ಲಿ ಸ್ನೇಹ ಇಟ್ಟುಕೊಂಡಿದ್ದಾರೆ, ನನ್ನ ಈ ಸ್ವಲ್ಪ ಅರ್ಧ ಪೆದಂಬು ಸ್ವಭಾವವನ್ನು ಸಹಿಸಿಕೊಂಡು. ನಾನು ಒಂದು ನಮೂನೆ ಪೆದಂಬನು ಕೂಡ. ರಾಜ್ಯ ಸರ್ಕಾರದಿಂದ ಹಿಡಿದು ಸ್ಥಳೀಯ ಸಂಸ್ಥೆಗಳವರೆಗೆ, ಫೌಂಡೇಶನ್ಸ್ನಿಂದ ಹಿಡಿದು ಸಂಘಗಳವರೆಗೆ ನನ್ನನ್ನು ಪ್ರೀತಿಸಿದ್ದೀರಿ. ಅವರಿಗೆಲ್ಲ ನಾನು ಏನು ಕೊಡ್ಬೋದು? ಹಣ ಕೊಟ್ಟು ಆಗುವುದಲ್ಲ. ಅವರನ್ನು ಕರೆದು ಸನ್ಮಾನ ಮಾಡಲಿಕ್ಕೆ ನನ್ನ ಸಂಸ್ಥೆ ಅಲ್ಲ. ನಾನು ಸುಲಭದಲ್ಲಿ ಕೊಡುವ, ಖರ್ಚಿಲ್ಲದ ಒಂದು ವಿಷಯ ಉಂಟು ನನ್ನ ಹತ್ರ, 10 ಬೆರಳಿನ ಕಾಣಿಕೆ. ಇದರಲ್ಲಿ ಸಣ್ಣ ಬೆರಳು ಮುಂದೆ ಅಂತೆ. ಈ ಬೆರಳು ಹೇಳಿತಂತೆ, ನಾನಿಲ್ಲದ್ರೆ ನೀನಿಲ್ಲ ಅಂತ. ಇದು ಹೇಳಿತು, ತೋರು ಬೆರಳು ನಾನೇ ಆಜ್ಞೆ ಮಾಡುವ ಅಂತ. ಮಧ್ಯದ್ದು ಹೇಳಿತು, ಉದ್ದ ನಾನು ಅಂತ. ನೀವು ಎಂಥದ್ದು ದೊಡ್ಡದು ಹೇಳಿದರು, ಉಂಗುರ ಹಾಕೋದು ನನಗೆ ಅಂತ ಈ ಬೆರಳು ಹೇಳಿತಂತೆ. ಕಡೆಗೆ ಇದು ಹೇಳಿತಂತೆ, ನೀವು ಎಷ್ಟು ದೊಡ್ಡವರಾದರೂ ನಮಸ್ಕಾರ ಮಾಡುವಾಗ ನಾನು ಮುಂದೆ ಅಂತ. ಹಾಗೆ ನಮಸ್ಕಾರ ಮಾಡುವಾಗ ನಾನು ಮುಂದೆ, ನಿಮಗೆ ನಾನು ಕಿರುಬೆರಳು. ಇವತ್ತು ಕೂಡ ಶೇಣಿಯವರು ಹೇಳಿದ ಅರ್ಥ, ಸಾಮಗ್ರಿ ಹೇಳಿದ ಅರ್ಥ, ನ್ಯಾಚುರಲ್ ಚಾಯ್ಸ್ನಲ್ಲಿ, ನಾಟ್ ಬೈ ಕೆಪಾಸಿಟಿ ಬಟ್ ಬೈ ಡಿಫಾಲ್ಟ್ ನನಗೆ ಬರ್ತದೆ. ಹೆದರಿಕೆ, ನನಗೆ ಸಂಕೋಚ ಆಗ್ತದೆ ರಂಗಸ್ಥಳದಲ್ಲಿ ರಾವಣ ಹೇಳುವಾಗ, ಮಾಗಧ ಹೇಳುವಾಗ. ಅದು ಎಂಥದ್ದು ಮಾಡ್ತೇನೆ ನಾನು. ಕೇಳಿದವರನ್ನು ಮರಳು ಮಾಡೋ ವಿದ್ಯೆ ಉಂಟು ನನಗೆ. ಉರ್ವಷ್ಟವ್ರನ್ನ ಒಬ್ಬ ಹೇಳಿದ್ದಾನೆ, ನವನೀತನಿಗೆ ಗೊತ್ತುಂಟು, ಹೆಂಚಿನ ಭಾಷಣದ ವಿಷಯ ಅಂತ ಹೇಳುವಾಗ ಅವ ಏನು ಹೇಳಿದ, ಈರಿಗೆ ಬಾತೆರ ವಿಷಯದೇ. ಅರ್ಥ ಆಯ್ತೆ ನಿಮಗೆ? ವಿಷಯ ಇಲ್ಲದೆ ಮಾತಾಡುವ ನಾನು ಅಂತ. ಇಂಥ ಅನೇಕ ತುಂಬ ಮಧುರವಾದ ಸ್ಮೃತಿಗಳಿದೆ. ಸಾಧ್ಯ ಆದರೆ ಇದನ್ನು ಆತ್ಮಕಥೆಯಾಗಿ ಬರಿಬೇಕಂತಿದ್ದೇನೆ. ಈವರೆಗೆ ಬಂದಿರುವ ಆತ್ಮಕಥೆಗೆ ಒಂದು ಸ್ವಲ್ಪ ಭಿನ್ನವಾಗಬೇಕು ಅಂತಲೂ ಆಸೆ ಇದೆ. ಶಕ್ತಿ ಕಡಿಮೆ. ಈಗ ಡಿಕ್ಟೇಷನು, ವಾಯ್ಸ್ ರೆಕಗ್ನಿಷನ್ ಟೆಕ್ನಾಲಜಿ ಎಲ್ಲ ಇರೋದ್ರಿಂದ ಸಾಧ್ಯ ಇದೆ. ವೆಬ್ಸೈಟ್ಗಳು ನಮಗೆ ಸಹಾಯ ಮಾಡ್ಬೋದು. ಇದೊಂದು ಆಸೆ ಇದೆ. ಅದಕ್ಕೆ ಸ್ಫೂರ್ತಿ ಪುನಃ ವೆಂಕಟೇಶ ನಾವುಡ್ರು, ಅಮ್ಮುಂಜೆ ಅವರ ಬಳಗ. ಆ ವೆಂಕಟೇಶ ನಾವುಡ್ರ ಒಂದು ಡ್ರೆಸ್ ನೋಡಿದರೆ ಸಾಲದ, ಅವರು ಅಷ್ಟು ದೊಡ್ಡ ಆರ್ಗನೈಸರು, ಒಂದು ಪುಡಿಯಾದ ಡ್ರೆಸ್ ಹಾಕ್ಕೊಂಡು ಬಂದಿದ್ದಾರೆ. ಆ ಸರಳತೆಯನ್ನು ಕೂಡ ನಾನು ಗಮನಿಸ್ತೇನೆ.
ಚಿನ್ನದ ಪದಕ ಸನ್ಮಾನ ಗೊತ್ತಿತ್ತು, ಚಿನ್ನದ ಅನಿರೀಕ್ಷಿತ. ಇದನ್ನು ಈಗ ಏನು ಮಾಡುವ, ಈ ಚಿನ್ನದ ಪದಕ ನನ್ನ ಮನೆಯವರಿಗೆ ಹೋಗ್ತದೆ. ಅದು ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ ಸಿಕ್ಕಿದ ಪದಕ ಕೂಡ ನನಗೆ ಇವತ್ತಿಗೂ ನಾನು ಸಿಕ್ಕಲೇ ಇಲ್ಲ. ನನಗದು ಕದ್ದು ಹೋದದ್ದೇ, ಬರುವಾಗಲೇ ಬೆಂಗಳೂರಿಂದ ಹೋಗಿದೆ. ಯಾರಾದರೂ ಸಂಬಂಧಿಕರು ಬಂದರೆ ತೋರಿಸುವಾಗ ಹೊರಗೆ ಬರ್ತದೆ, ನನಗಿಲ್ಲ ಅದು. ಆದರೆ ನಾನು ಯಕ್ಷೋತ್ಸವದ ನೆನಪು ಹೇಗೆ ಮಾಡುವ, ಇದಕ್ಕೆ ಈಕ್ವಲೆಂಟ್ ಆದ ಮೌಲ್ಯವನ್ನು ನಾನೇ ನನಗೆ ಕೊಟ್ಟುಕೊಂಡು ಮುಂದಿನ ನನ್ನ ಪುಸ್ತಕಕ್ಕೆ ಬಳಸಿಕೊಳ್ತೇನೆ. ನನ್ನ ಪುಸ್ತಕಗಳಲ್ಲಿ ಒಂದು ವಿಶೇಷ ಇದೆ, ನಿಮಗೆ ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ನಾನೇ ಬರೆಯೋದು, ನಾನೇ ಓದೋದು. ಭಾಳ ಜನ ಓದೋದಿಲ್ಲ ಅದನ್ನು. ಯಕ್ಷಗಾನದಲ್ಲಿ ವಿಮರ್ಶೆಗೂ ಕಲೆಗೂ ಸಂಪರ್ಕ ತರಬೇಕಾದ ಅಗತ್ಯ ಇದೆ. ನನ್ನ ಕಟೀಲ್ ಕ್ಷೇತ್ರದಲ್ಲಿ ಈ ವಿಷಯ ಬರುವಾಗ ಹೇಳಿದೆ, ನಾನು ಮ್ಯಾಗ್ಝಿನ್ಗಳಲ್ಲಿ ಹೇಳಿದ್ದೇನೆ. ಎಲ್ಲರೂ ಮನಸ್ಸು ಮಾಡಿ ಯಕ್ಷಗಾನದ ವೈಭವ, ವೇಷ, ಸ್ಟಾರ್ಡಮ್ ಇದನ್ನು ಮೀರಿ ಈ ಯಕ್ಷಗಾನ ಒಂದು ಪ್ಯಾಕೇಜ್ ಮಾಡೋದು ಹೇಗೆ, ಚೆಂದ ಮಾಡಿದ್ದನ್ನು ಕೊಡೋದು ಹೇಗೆ ಸ್ವದೇಶಿ ವಿದೇಶಿ ಪ್ರೇಕ್ಷಕರಿಗೆ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಕಾರಂತರಿಂದ ಹಿಡಿದು ನಮ್ಮ ಪಟ್ಲ ಸತೀಶನವರೆಗೆ ಈ ಪ್ರಯತ್ನಗಳು ಬೇರೆ ಬೇರೆ ರೀತಿಯಲ್ಲಾಗಿದೆ. ಅಮೇರಿಕದಲ್ಲಿ ಯೋಗದಿಂದ ಮೊದಲ ತಾಳಮದ್ದಲೆ ಸರಣಿ ಮಾಡುವ ಯೋಗ ನನಗೆ ಬಂತು. ಇದೆಲ್ಲ ಸಣ್ಣ ಪ್ರಯತ್ನಗಳು, ಇದು ದೊಡ್ಡ ರೀತಿಯಲ್ಲಿ ಆಗಬೇಕು. ಪೊಳಲಿ ಯಕ್ಷೋತ್ಸವದ ಸ್ಫೂರ್ತಿ ದೀರ್ಘವಾಗಿ ಬೆಳಿಬೇಕು. ಕಾವ್ಯಾಭ್ಯಾಸಿಗಳಾದ ಪ್ರಸಂಗಾನುಭವವುಳ್ಳ ಅರ್ಥಧಾರಿಗಳು ಬರಬೇಕು. ಅರ್ಥಧಾರಿಕೆಗೆ ಪಾಂಡಿತ್ಯ ಬೇಕು, ಪಾಂಡಿತ್ಯ ಸಾಲದು. ಪ್ರಸಂಗಾನುಭವ, ಸಮಯಾವಧಾನತೆ, ನಾಟಕೀಯತೆ ಪ್ರಧಾನವಾದ್ದು. ಪಾಂಡಿತ್ಯ ಅದಕ್ಕೆ ಅರಿಯಾಳು. ಅದಕ್ಕೆ ಆದರ್ಶರಾಗಿದ್ದವರು ಪೊಳಲಿ ಶಾಸ್ತ್ರಿಗಳು. ಅಷ್ಟು ದೊಡ್ಡ ವಿದ್ವಾಂಸ ಆದರೂ ಕೂಡ ಅವರು ಪಾಂಡಿತ್ಯ ಪ್ರಧಾನವಾಗಿ ವಿವರಿಸಿಕೊಂಡು ಹೋಗ್ತಿಲ್ಲ, ಸಣ್ಣ ತುಣುಕು ಕೂಡಲೇ ನಾಟಕೀಯವಾಗಿ ಅದನ್ನು ವಿವರಿಸ್ತಿದ್ರು. ಈ ಸಂಯಮದಿಂದ ಅರ್ಥಧಾರಿ ಕೆಲಸ ಮಾಡಬೇಕು. ಅರ್ಥಕಾರಿಕೆ ಮೇಲೆ ತುಂಬ ಮಾತಾಡಬೇಕಾದ್ದಿದೆ, ನಾನು ಕ್ಲಾಸ್ ಮಾಡಲಿಕ್ಕೆ ಹೋಗೋದಿಲ್ಲ. ನನ್ನನ್ನು ಸನ್ಮಾನಿಸಿದ ಎಲ್ಲ ಮಿತ್ರರು, ನಾವಡರು ಮತ್ತು ಅವರ ಸಹಕಾರಿಗಳು, ಹಾಗೆ ಬಹುಕಾಲದ ನನ್ನ ಸಂಪರ್ಕ ಇಲ್ಲಿ ಫಂಕ್ಷನ್ಗಳಿಗೆಲ್ಲ ಮಾಡಿದ್ದೇನೆ. ಅಮ್ಮಂಜಗುತ್ತಿನವರು, ಮಂಜೇಶ್ ಶೆಟ್ಟರು, ಅವರೇ ಹಿರಿಯರು, ಶಂಕರ್ ಶೆಟ್ಟರು, ನಿಮ್ಮ ಅಣ್ಣನವರು ಇಲ್ಲ ಸ್ವರ್ಗಸ್ಥರಾಗಿದ್ದಾರೆ. ನನಗೆ ವೈಯಕ್ತಿಕವಾಗಿ ಆತ್ಮೀಯರು. ಒಟ್ಟು 1 ಗಂಟೆ ಒಟ್ಟಿಗಿದ್ದರೆ 3 ವಾಕ್ಯಕ್ಕಿಂತ ಹೆಚ್ಚು ಮಾತಾಡ್ತಿರಲಿಲ್ಲ ಅವರು. ಆದರೆ ಆ ವಾಕ್ಯದಲ್ಲಿ ಎಲ್ಲವೂ ಬರ್ತಿತ್ತು. ಪೊಳಲಿ ಭಟ್ರ ಮನೆ ಒಂದು ನೆನಪಿಸಲೇಬೇಕು. ರಾಮ್ ಭಟ್ರು ನಮ್ಮ ಊರಿನಲ್ಲಿದ್ದವರು, ನಮ್ಮ ಯಕ್ಷಗಾನ ಸಂಘದ ಅಧ್ಯಕ್ಷರಾಗಿದ್ದರು. ಪೊಳಲಿಯ ಬಗ್ಗೆ ಮಾತಾಡುವಷ್ಟು ಉಂಟು, ಗೊತ್ತುಂಟು ನನಗೆ. ನೀವು ಸೌಜನ್ಯದಿಂದ ಚಪ್ಪಾಳೆ ತಟ್ಟಲಿಲ್ಲ ಇಷ್ಟವರೆಗೆ, ದೀರ್ಘ ಆಗಿದೆ ನನ್ನ ಭಾಷಣ. ಈಗ ಒಳ್ಳೆಯದಕ್ಕೆ ಇನ್ನು ತಟ್ಟುತ್ತಾರೋ ಹೋಗಲಿಕ್ಕಂತ ಅನುಮಾನ ಬರುವ ಮೊದಲು ಆ ಭಾಷಣ ನಿಲ್ಲಿಸಬೇಕು. ನಾನು ಇನ್ನು ಪ್ರಾರಂಭ ಮಾಡಲೇ ಇಲ್ಲ ಭಾಷಣ. ಶಾಸ್ತ್ರಿಗಳು ಭಾಷಣ ಪ್ರಾರಂಭ ಆಗದಿರುವ ಭಾಷಣ ನಿಲ್ಲಿಸಬೇಕು. ಗೌತಮ ಬುದ್ಧ ಒಂದು ಮಾತು ಹೇಳಿದ ಅಂತೆ, ಲೋಕಕ್ಕೆ ಉಪಕಾರ ಹೇಗೆ ಮಾಡಬಹುದು, ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು. ಎಲ್ಲರೂ ಉಪಕಾರ ಮಾಡಿದರೆ ಮತ್ತು ಉಪಕಾರ ಪಡೆಯೋರು ಯಾರು, ಎಲ್ರಿಗೂ ಸಾಧ್ಯ ಇಲ್ಲ. ಎಲ್ಲರೂ ಮಾಡಬಹುದಾದ ಒಂದು ಉಪಕಾರ ಆದಷ್ಟು ಉಪದ್ರ ಕೊಡದಿರುವುದು. ಅದಕ್ಕೆ 2ನೇದು ನಾನು ಸೇರಿಸ್ತೇನೆ, ಮನುಷ್ಯನಾದವನು ನೆನಪಿಟ್ಟುಕೊಳ್ಬೇಕಾದ್ದು, ಅದು ಈ ಕಾಲದಲ್ಲಿ ಅಗತ್ಯ, ಭಾಷಣವನ್ನು ನಿಲ್ಲಿಸುವುದು. ನಮಸ್ತೆ.